हे फॅम वेलकम बॅक टू माय न्यू ब्लॉग मला चला राय होपली पूर हुशार पाणी तेल हुशारಲ್ಲ ಈಗಲೇ ಇಲ್ಲಿ ಮಂದಿರದ ಪೂಜೆ ಡೇ 2 ಸಂಜ ಪೋರ ಬಿದಾರ್ದ ಬಹುಶಃ ಮೊದಲೇ ಪಾಂಚಿಲಿ ಕೂಡ ತೋಪಾವೆ ಓಕೆ ವಿಡಿಯೋ ಚಲೆ ಕಂಟಿನ್ಯೂ ಹಾಕಲು ಕಂಪ್ಲೀಟ್ ಬ್ಲಾಗ್ ತುಳಿ ಅಂದೆ ತುಲೆ ಪಾಂಚಿಗೆ ಉಬ್ಬ ಆತನಲ್ಲ ಮೊಲ ಪಾಂಚಿಗೆ ಊದು ಬತ್ತಿ ಮುಟ್ಟಿನ ಕಡ ಅದೇ ಪಾಂಚೋ ಪಾಂಚಿನ ಡ್ರೆಸ್ ಬತ್ತ ಬಾಬುಶನ ಪಪ್ಪ ಕಾತೊಲ್ಲೇರು ಗಾಡಿ ತುಲೆ ಒರಿ ಒರಿ ಬರ್ಪೇರೆ ಒರಿ ಒರಿ ಹಾಯ್ ಬಲ್ಲೆ ಮಗೆ ಹಾಯ್ ಬಲ್ಲೆ ಹಾಯ್ ಹಾಯ್ ಗಾಡಿ ಗಾಡಿ ಇಡಿದಾನೆ ಬರ್ಪುಲು ಗಾಡಿ ಗಾಡಿ ಎಲ್ಲ ಒಂದಿನ ಬರ್ಪುಲು ಫುಲ್ ಲೈಟ್ ಶುರುವಾಗ್ತದೆ ಸಭಾ ಕಾರ್ಯಕ್ರಮವನ್ನು ಆಟದ ಇಡೆಟ್ಟು ದಾದಾ ಬಾಬುಸು ಅಲೆ ಖುಷಿ ಆಪುಲು ಬಾಬುಶನ ಆಟ ಆದೊಂದು
ಅಂಕಲ್ ಅವಿಲ್ ಮಿಲ್ಕ್ ಬರ ಬತ್ತ ಇಡೀ ಒಂದು ಮಂದಿರ ಅವಿಲ್ ಮಿಲ್ಕ್ ಒಂದು ಡೇ 3 ಆಯ್ತಾ. ಡೇ 3 ಇತ್ತ ಸೆಲ್ಫಿ ಅವನಲ್ಲಿ ಸೆಲ್ಫಿ ಕಲ್ಲಿನಲ್ಲಿ ಬತ್ತು ಕಾಪಿರೋರು ಮೂಜಿಲ್ಲದಿಲ್ಲತ್ತ ಫುಲ್ಲು ಪಾರ್ಕಿಂಗ್ 2 ಲಕ್ಷ ಲೆಕ್ಕ ಲೆಕ್ಕ ಇರಲ್ಲ ಪುದರ್ ಬರ್ತೀರಿ ಜಾಗಕ್ಕೆ ಬರಲಿ ಶ್ರೀದೇವಿ ಕೃಪಾ ഞാനൊഞ്ച് ചൂറ് പറഞ്ഞ അടിക്ക് ಸೇರ್ಪ പാടിയ ഇങ്ങനെ ഒട്ടുക്ക് കോടിതಲ್ಲಿ ಇತರ ಚೂರು ಉಂಡತ್ ಮಂದಿರದ ಗಾಡಿ ದಿವರ ಬರ್ತೀವಿ ಗಾಡಿ ಬಿಟ್ಟು ಪಾರ್ಕಿಂಗ್ ಜಾಗ ಇಚ್ಚಿ ಕೂಡ ಪತ ಪೋಯಿರ್ಬೀರ ಚೆಂಡೆ ಗುರು ಇತ್ತಲ್ಲ ಸಭಾ ಕಾರ್ಯಕ್ರಮ ಅಲ್ಲುಂಟು ಅಲ್ಲ ಬಾಬುಷ ಬಾಲ್ಪುಲ್ ಅನಂತ ವಂದನೆಗಳನ್ನು ಸಲ್ಲಿಸಿದ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಪುಟಾಣಿ ಮಕ್ಕಳಿಂದ ಈಗ ನೃತ್ಯ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಎಲ್ಲರೂ ಕಾರ್ಯಕ್ರಮವನ್ನು ನೋಡಿ ಸಹಕರಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಂತರ ಯಕ್ಷಗಾನ ಸುದರ್ಶನ ವಿಜಯ ಮಕ್ಕಳಿಂದ ನಡೆಯಲಿಕ್ಕಿದೆ.
ಭೂವಲಯ ಮಲನಯನೆ ಶ್ರೀ ಮೂಕಾಂಬಿಕೆ ತ್ರಿವಿಧ ಮೂರ್ತಿರ ಮನೆ ದರ್ಶನ